ಸೀಸನ್ 9 ನಾನು ಫೈನಲಿ ವಿನ್ ಆಗಿದ್ದೀನಿ. ಅಂಡ್ ಇದಕ್ಕೆ ಹೆಂಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ಮಾತುಗಳಲ್ಲೇ ಈ ವಿಡಿಯೋದಲ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ನನಗೆ ಸಪೋರ್ಟ್ ಮಾಡಿದಂತಹ ಪ್ರತಿಯೊಬ್ಬರು 142 ದಿನಗಳ ಜರ್ನಿ ಅಂದ್ರೆ OTT ಇಂದ ಇಲ್ಲಿ ತನಕ ಇಟ್ ವಾಸ್ ನಾಟ್ ಈಸಿ. ನನ್ನ ಜರ್ನಿ ನೀವು ನೋಡಿರ್ತೀರಾ, ಅಪ್ ಇತ್ತು, ಡೌನ್ ಇತ್ತು, ಎಲ್ಲ ಒಂದು ರೋಲರ್ ಕೋಸ್ಟರ್ ರೈಡ್ ಆಗಿತ್ತು. ಪ್ರತಿ ಕ್ಷಣ ನೀವು ನನ್ನ ಬೆಂಬಲಕ್ಕೆ ನಿಂತಿದ್ರಿ, ನೀವು ನನ್ನನ್ನ ಮುಂದೆ ಕರ್ಕೊಂಡು ಹೋದ್ರಿ. ನೀನು ಆ ಮನೆಯಲ್ಲಿ ಇರೋದಕ್ಕೆ ಅರ್ಹ ವ್ಯಕ್ತಿ ಅಂತ ನೀವು ಓಟಿನ ಮುಖೇನ ಕಾನ್ಫಿಡೆನ್ಸ್ ಕೊಟ್ರಿ. ಸೊ ಓಟ್ ಹಾಕಿದಂತಹ ಪ್ರತಿಯೊಬ್ಬರು ನನ್ನ ಕರಾವಳಿಯ ಜನರಿರ್ಬೋದು, ಇಲ್ಲ ಕರ್ನಾಟಕದ ಮೂಲೆಯಲ್ಲಿ ಯಾರೆಲ್ಲ ನನಗೆ ವೋಟ್ ಮಾಡಿದಾರ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಬಟ್ ಡೆಫಿನೆಟ್ಲಿ ಒಂದಲ್ಲ ಒಂದಿನ ನಿಮ್ಮನ್ನ ಇನ್ನೂ ಪ್ರೌಡ್ ಮಾಡ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಇದು ಗೆದ್ದಿರೋವಂಥದ್ದು ನಿಮ್ಮಿಂದ, ಅಂಡ್ ನೀವು ಗೆಲ್ಸಿರೋದು, ನಾನು ಗೆದ್ದಿರೋದಲ್ಲ. ಸೊ ಯಾರೆಲ್ಲ ವೋಟ್ ಮಾಡಿದಿರ, ನಿಮ್ಮ ಶ್ರಮಕ್ಕೆ, ನಿಮ್ಮ ಎಫರ್ಟ್ಗೆ, ನಿಮ್ಮ ಪ್ರೀತಿಗೆ ಮಾತಿನಲ್ಲಿ ಥ್ಯಾಂಕ್ಸ್ ಹೇಳಿದ್ರೆ ಕಡಿಮೆ. ಬಟ್ ಸ್ಟಿಲ್ ಮಾತಿನಲ್ಲಿ ದೊಡ್ಡ ಥ್ಯಾಂಕ್ ಯು. ಅಂಡ್ ಇಲ್ಲಿ ನಿಮ್ಮ ಪ್ರೀತಿ ಯಾವತ್ತೂ ಇರುತ್ತೆ. ಇನ್ನಷ್ಟು ಪ್ರೌಡ್ ಮಾಡ್ತೀನಿ ನಿಮ್ಮನ್ನ. ಅಂಡ್ ಬಿಗ್ ಬಾಸ್ ವೇದಿಕೆಗೆ ಒಂದು ದೊಡ್ಡ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಈ ವೇದಿಕೆಯಿಂದ ನನ್ನ ಕನೆಕ್ಷನ್. ಸೊ ಈ ವೇದಿಕೆಗೆ ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಗೆಲುವಲ್ಲ, ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದಿರಾ ನಿಮ್ಮದೇ ಗೆಲುವು, ನಾನು ಕಾರಣ ಅಷ್ಟೇ. ಅಂಡ್ ಸುದೀಪ್ ಸರ್ಗೂ ಥ್ಯಾಂಕ್ ಯು, ಪರಮ್ ಸರ್ಗೂ ಥ್ಯಾಂಕ್ ಯು, ಇಡೀ ತಂಡಕ್ಕೆ, ಬಿಗ್ ಬಾಸ್ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್.